ರೇಟ್ ಜಾಸ್ತಿ ಉಂಟು ರೇಟ್. ಟೊಮೆಟೊ ಒಂದು ಜಾಸ್ತಿ ಇಲ್ಲ. ಮೊನ್ನೆ ಎಲ್ಲ ಟೊಮೆಟೊಗೆಲ್ಲ ಆಗಿ ಸಡನ್ನ ರೇಟ್ ಅದು 20-30 ಇತ್ತು, ಸಡನ್ 100 ರೂಪಾಯಿ ಆಯಿತು. ಶುಂಠಿಯನ್ನು ಮಾತ್ರ ನಾವು ಭಾರಿ ಜಾಗ್ರತೆಯಿಂದ ರಾತ್ರಿ ಹೋಗುವಾಗ ನಾವು ಮನೆಗೆ ತಗೊಂಡು ಹೋಗೋದು. ದೀಡರ್ನೇ ಈಗ ಒಮ್ಮೆಲೆ ರೇಟ್ ಗಗನಕ್ಕೆ ಹೋಯಿತು. ಒಂದು ಕೆಜಿ ಕೊಂಡು ಹೋಗೋರು ಅರ್ಧ ಕೆಜಿ ಕೊಂಡೋಗ್ತಾರೆ. ಮಳೆಗಾಲ ಆರಂಭವಾಗಿದೆ. ಜೊತೆಗೆ ದಿನಬಳಕೆ ವಸ್ತುಗಳ ಬೆಲೆಯು ಗಣನೀಯವಾಗಿ ಏರಿದೆ. ಇವುಗಳ ಜೊತೆಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ತರಕಾರಿ ಬೆಲೆಯು ಗಗನಕ್ಕೇರಿದ್ದು ಗ್ರಾಹಕರ ಕೈ ಸುಡುವಂತಾಗಿದೆ. ಅದರಲ್ಲೂ ಮುಖ್ಯವಾಗಿ ಟೊಮ್ಯಾಟೊ, ಶುಂಠಿಯ ಬೆಲೆ ಗಗನಮುಖಿಯಾಗುತ್ತಾ ಸಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಹಲವಾರು ರಾಜ್ಯಗಳಲ್ಲಿ ಟೊಮೆಟೊ ಬೆಲೆ ಗಗನಕ್ಕೇರಿದ್ದು ಮಾರುಕಟ್ಟೆಗಳಲ್ಲಿ 100ರ ಗಡಿಯನ್ನು ದಾಟಿದೆ. ಇನ್ನು ಪುತ್ತೂರು ನಗರದ ವಿಚಾರವನ್ನು ಗಮನಿಸಿದರೆ ಕಳೆದ ವಾರದವರೆಗೆ ಕೆಜಿಗೆ 20ರಿಂದ 30 ರೂಪಾಯಿವರೆಗೆ ಇದ್ದ ಟೊಮ್ಯಾಟೊ ದರ ನಿನ್ನೆ ಅಂದರೆ ಜೂನ್ 27ರಂದು 100 ರೂಪಾಯಿವರೆಗೆ ಏರಿಕೆ ಕಂಡಿತ್ತು. ಇಂದು ಜೂನ್ 28ರಂದು ನಗರದಲ್ಲಿ ಟೊಮ್ಯಾಟೊ ಬೆಲೆ 80ಕ್ಕೆ ಇಳಿದಿದೆ. ಆದರೆ ಶುಂಠಿಯ ಬೆಲೆ ಮಾತ್ರ ಇಳಿಕೆಯಾಗಿಲ್ಲ. ವಾರದ ಹಿಂದೆ 50ರಿಂದ 60 ರೂಪಾಯಿವರೆಗೆ ಇದ್ದ ಶುಂಠಿಯ ಬೆಲೆ ಕೆಜಿಗೆ 280 ರೂಪಾಯಿ ಆಗಿದೆ. ಜೊತೆಗೆ ಬೀನ್ಸ್ ಸೇರಿದಂತೆ ಇನ್ನುಳಿದ ತರಕಾರಿಗಳ ಬೆಲೆಯು ಏರುಪೇರು ಕಾಣುತ್ತಾ ಇದೆ. ಜೂನ್ 28ರಂದು ಆಲೂಗಡ್ಡೆಯ ಬೆಲೆ 30, ಮುಳ್ಳು ಸೌತೆ 40, ಸಾಂಬಾರ್ ಸೌತೆ 20, ಕುಂಬಳಕಾಯಿ 24, ಅಲಸಂಡೆ 80, ಬೀನ್ಸ್ 80, ಕಾಯಿಮೆಣಸು 80, ಕ್ಯಾರೆಟ್ 80 ರೂಪಾಯಿ ಮತ್ತು ಈರುಳ್ಳಿಯ ಬೆಲೆ 25 ರೂಪಾಯಿ ಇತ್ತು. ನಮಸ್ತೆ ನಾರೀಶ್. ತರಕಾರಿ ವ್ಯಾಪಾರ ತೊಂದರೆ ನಡೀತದೆ ಈಗ ಒಳ್ಳೆಯದು. ಮತ್ತು ರೇಟ್ ಮತ್ತು ದಿವಸಕ್ಕೊಂದು ಆಗ್ತಾ ಉಂಟು. ಈಗ ಮೊನ್ನೆಲ್ಲ ಶುಂಠಿಗೆಲ್ಲ ಸಾಧಾರಣ ಒಂದು ವಾರದ ಮುಂಚೆ ಒಂದು 50-60 ರೂಪಾಯಿ ಇತ್ತು ಕೆಜಿಗೆ. ಈಗ ಅದೇ ಶುಂಠಿಗೆ 200 ರೂಪಾಯಿ ಆಗಿದೆ ಈಗ ಕೆಜಿ. 200 ರೂಪಾಯಿ. ಮೊನ್ನೆ ಎಲ್ಲ ಟೊಮೆಟೊಗೆಲ್ಲ ಆಗಿ ಸಡನ್ನ ರೇಟ್ ಅದು 20-30 ಇತ್ತು, ಸಡನ್ 100 ರೂಪಾಯಿ ಆಯಿತು ಕಳೆದ ಸೋಮವಾರದಿಂದ. ಅದೇ ಟೊಮೆಟೊಗೆ ಇವತ್ತು ಸಡನ್ 80 ರೂಪಾಯಿ ಹಾಗೆ. ಮತ್ತು ಬೀನ್ಸ್ ಕೂಡ ಹಾಗೆ 120 ಇತ್ತು ಮೊನ್ನೆ ಎಲ್ಲ. ಈಗ ಸಡನ್ ಡೌನ್ ಆಗಿ ಸಾಧಾರಣ 100 ರೂಪಾಯಿ 80 ರೂಪಾಯಿ ಎಲ್ಲ ಬಂದು ಮುಟ್ಟಿದೆ. ಹಾಗೆ ದಿವಸಕ್ಕೊಂದು ರೇಟ್ ಆಗ್ತಾ ಉಂಟು. ಸಾಧಾರಣ ಮಳೆ ಜಾಸ್ತಿ ಆದ ಕಾರಣ, ಮಳೆ ಕಮ್ಮಿ ಆದ ಕಾರಣ ಕೂಡ ಒಂದೊಂದು ದಿವಸ ಆಗ್ತಾ ಉಂಟು. ಇನ್ನು ಮಳೆ ಹೀಗೆ ಕಮ್ಮಿ ಆದರೆ ಜಾಸ್ತಿ ಆಗಲಿಕ್ಕೂ ಸಾಧ್ಯ ಉಂಟು. ಮಳೆ ಜಾಸ್ತಿ ಆದರೂ ಕಡಿಮೆ ಆಗಲಿಕ್ಕೂ ಸಾಧ್ಯ. ಹಾಗೆ ಒಂದೊಂದು ದಿವಸ ಒಂದೊಂದು ಟೊಮೆಟೊ ಜಾಸ್ತಿ ಆದರೂ ಮಳೆ ಟೊಮೆಟೊ ಕೊಲಿದು ಜಾಸ್ತಿ ಆಗ್ತದೆ. ಹಾಗೆ ಒಂದೊಂದಕ್ಕೆ ಇದು ಮಾಡ್ಬೋದು. 1 ಕೆಜಿ ಕೂಡ ಅರ್ಧ ಕೆಜಿ ಕೊಡಿ ಅಂತ ಹೇಳ್ತಾರೆ. ಹೌದು, ಕಡಿಮೆ ಆಗಿದೆ, ತಗೊಂಡು ಕಡಿಮೆ ಆಗಿದೆ ಈಗ ಜನಸಂಖ್ಯೆ. ನಾವು ಡೈಲಿ ತರಿಸುವುದು ಈಗ, ಡೈಲಿ ಮಾರ್ಕೆಟ್ ಡೈಲಿ ಬೇಕಾದ್ರೆ ಅಷ್ಟೇ ತರಿಸುವುದು ಈಗ. ಹಾಗೆ ಹೌದು, ಅದೇ ಒಂದು ದಿವಸ ಡೌನ್ ಆಗ್ತದೆ. ಹಾಗೆ ವ್ಯವಹಾರದಲ್ಲಿ ಇದ್ದದ್ದಲ್ಲ ಅದು. ಒಂದು ದಿವಸ ಲಾಭ ಇತ್ತು, ಒಂದು ದಿವಸ ಲಾಸ್. ಹಾಗೆ ಸಾಧಾರಣ ಜಾಸ್ತಿ ಅಂತ ಹೇಳ್ಬೋದು ಈಗ. ಹೌದು, ರೇಟ್ ಈಗ ಟೊಮೆಟೊಕ್ಕೆ ಇವತ್ತು ಒಂದು 80 ರೂಪಾಯಿ ರೇಟು. ಆಲೂಗಡ್ಡೆ ಹಾಗೆ 30 ರೂಪಾಯಿ, ಮುಳ್ಳು ಸೌತೆ 40, ಸಾಂಬಾರು ಸೌತೆಕಾಯಿ 20, ಕುಂಬಳಕಾಯಿ ಒಂದು 24 ರೂಪಾಯಿ, ಅಲಸಂಡೆ 80 ರೂಪಾಯಿ ಇದೆ, ಬೀನ್ಸ್ ಸಿಂಗಲ್ 80, ಡಬಲ್ ಬೀನ್ಸಿಗೆ 80 ರೂಪಾಯಿ ಇದೆ. ಶುಂಠಿಯನ್ನು ಮಾತ್ರ ನಾವು ಭಾರಿ ಜಾಗ್ರತೆಯಿಂದ ರಾತ್ರಿ ಹೋಗುವಾಗ ನಾವು ಮನೆಗೆ ತಗೊಂಡು ಹೋಗೋದು. ನಮ್ಮ ಕಾರಲ್ಲಿ ಹಿಡ್ಕೊಂಡು ಅದು 1.5 ಕ್ವಿಂಟಲಷ್ಟು ಸ್ಟಾಕ್ ಇದೆ. ಶುಂಠಿ ಕೆಜಿಗೆ 280 ರೂಪಾಯಿ ರೇಟ್ ಇದೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿಗೆ 180 ರೂಪಾಯಿ ಇದೆ. ಮತ್ತು ಕೆಲವೊಂದು ಐಟಮಲ್ಲಿ ಕಾಯಿಮೆಣಸು ಒಂದು 80 ರೂಪಾಯಿ, ಕ್ಯಾರೆಟ್ ಇದೆ ಒಂದು 80 ರೂಪಾಯಿ, ಬಜ್ಜಿ ಮೆಣಸು ಇದು 60 ರೂಪಾಯಿ, ಈರುಳ್ಳಿ 25 ರೂಪಾಯಿ. ಮತ್ತು ಬೇರೆ ದಿನನಿತ್ಯ ಈ ನಮ್ಮ ಸೌತ್ ಕೇಂದ್ರದಲ್ಲಿ ಯಾವುದು ಓಡ್ತದೆ ಆ ಒಂದು ವಸ್ತುಗೆ ಸ್ವಲ್ಪ ಏರುಪೇರಿದೆ. ಈಗ ಲಾಸ್ಟ್ ವೀಕ್ ಹೇಗೆ ಅಂದರೆ ಕಳೆದ ವಾರ ಹೇಗಿತ್ತು? ಕಳೆದ ವಾರ ನಮಗೆ 60 ರೂಪಾಯಿ ಇತ್ತು ಟೊಮೆಟೊಕ್ಕೆ. ದೀಡರ್ನೇ ಈಗ ಒಮ್ಮೆಲೆ ರೇಟು ಗಗನಕ್ಕೆ ಹೋಯಿತು. ಗಗನಕ್ಕೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಯಾರು ಮಾಡೋದಿಲ್ಲ, ಬೆಲೆ ಯಾರು ಮಾಡೋದಿಲ್ಲ, ಅಷ್ಟು ಕಷ್ಟ ಇದೆ. ಈಗ ನಾವು ಇದನ್ನು ಆ್ಯಕ್ಚುಲಿ ಒಂದು ಬಾಕ್ಸಿಗೆ 25 kg ತೂಕದ ಬಾಕ್ಸ್ 1850 ರೂಪಾಯಿ ಅಲ್ಲಿ ರೇಟು. ಸಣ್ಣದಕ್ಕೆ ಸ್ವಲ್ಪ ರೇಟ್ ಕಮ್ಮಿ ಇರ್ತದೆ, ದೊಡ್ಡದು ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ ಇರ್ತದೆ. ಜನ ಈಗ ಖರೀದಿ ಮಾಡ್ತಿದ್ದಾರೆ, ಬೆಲೆ ಜಾಸ್ತಿ ಇದ್ದರೂ ಕೂಡ. ಬೆಲೆ ಜಾಸ್ತಿ ಇದ್ದರೂ ಖರೀದಿ ಮಾಡಲೇಬೇಕಲ್ಲ. ಇನ್ನೇನು ನಾಳೆ ಬಕ್ರೀದ್ ಹಬ್ಬ, ಈ ಮಟನಿಗೆ ಬಿರಿಯಾನಿಗೆ ಇದು ಬೇಕೇ ಬೇಕು. ಆ ರೀತಿಯಲ್ಲಿ ಖರೀದಿ ಮಾಡ್ತಾಯಿದ್ದಾರೆ. ಬೆಲೆ ಜಾಸ್ತಿ ಇದ್ದರೂ ತಗೊಳ್ತಿದ್ದಾರೆ. ಬೆಲೆ ಜಾಸ್ತಿ ಇದ್ದರೂ ತಗೊಳ್ತಾ ಇದ್ದೀವಿ. ಬೆಲೆ ಏನು ದೊಡ್ಡ ವಿಷಯ ಅಲ್ಲ. ಇದಕ್ಕಿಂತ ನಾವು ಮೊದಲಿನ ವರ್ಷದಲ್ಲೂ ಇದೇ ಟೈಮಲ್ಲಿ 80-100 ರೂಪಾಯಿ ಆಗಿದೆ.
ಅದು ವರ್ಷ ಪ್ರತಿ ಒಂದೊಂದು ಐಟಮಿಗೆ ಆಗ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಬೆಲೆ ಕಮ್ಮಿ ಆಗ್ತದೆ ಆ ಸಂದರ್ಭದಲ್ಲಿ ಹೊರಗಡೆ ರಾಜ್ಯದಿಂದ ಬರುವಂಥ ಸಂದರ್ಭದಲ್ಲಿ ಲಾಗೋಡು ಅದಕ್ಕೆ ಬಾಡಿಗೆ ಜಾಸ್ತಿ ಆಗ್ತದೆ, ಅಲ್ಲಿಂದ ತರೋದು, ಇಲ್ಲಿ ಮುಂಗಾರು ಮಳೆ ಅಲ್ಲಿ ಹಿಂಗಾರು ಮಳೆ ಆ ರೀತಿಯೆಲ್ಲ ಇರ್ತದೆ. ಅದರಲ್ಲಿ ಎಲ್ಲೆಲ್ಲ ಹಬ್ಬದ ಎಫೆಕ್ಟ್ ಏನಿಲ್ಲ. ಹೇಳಿದರೆ ಆಗುವಂಥ ಸ್ಥಳದಲ್ಲಿ ನಮ್ಮಿಂದ ಮುಂಚಿತವಾಗಿ ಮಳೆ ಬಂತು, ಅಲ್ಲಿ ದೊಡ್ಡ ದೊಡ್ಡ ಇದೆಲ್ಲ ಆಯಿತು, ಪ್ರವಾಹ ಇದೆಲ್ಲ ಬಂತು, ಅದರಿಂದಾಗಿ ಬೆಲೆ ಎಲ್ಲ ನಾಶ ಆಗಿದೆ. ಇಲ್ಲಿ ನಮ್ಮ ಊರಲ್ಲಿ ಈ ಬೆಲೆ ಆಗೋದಿಲ್ಲ, 350 ಕಿಲೋಮೀಟ್ರ್ ದಾಟಿಯೇ ಬರಬೇಕು. ಅಲ್ಲಿ ಆಗದಿದ್ದರೆ ಇಲ್ಲಿ ಹೇಗೆ ನಾವು ಹಾಗಾಗಿ ಬೆಲೆ ಜಾಸ್ತಿ ಆಗಿದೆ. ಅಲ್ಲಿ ಆದರೆ ಮಾತ್ರ ಇಲ್ಲಿ ನಾವು ಇದನ್ನು ಮಾರೋದು. ನಮ್ಮೂರಲ್ಲಿ ಆಗೋದು ಖಾಲಿ ಅಡಿಕೆ ಮಾತ್ರ, ಸುಪಾರಿ ಮತ್ತು ಇದು ಯಾವುದು ಕರಿಮೆಣಸು, ಕೊಕ್ಕೋ, ಕೃಷಿ ಅದರಲ್ಲಿ ಮಾತ್ರ. ಇದನ್ನು ಯಾರು ಮಾಡೋದು ಇಲ್ಲ, ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಊರಿನ ತರಕಾರಿ ಮಾಡ್ತಾರೆ ಬಲ್ನಾಡಲ್ಲಿ, ಒಳ್ಳೆ ಇದಿದೆ, ಬಸಳೆ, ಅರಿವೆ ಸೊಪ್ಪು ಅಂಥದ್ದೆಲ್ಲ ಮಾಡ್ತಾಯಿದ್ದಾರೆ. ವೆಲ್ ಸರ್. ಒಂದು ಸಂಶೋಧನೆ ಉಂಟು. ಮತ್ತು ರೇಟೆಲ್ಲ ಸ್ವಲ್ಪ ಜಾಸ್ತಿ ಉಂಟು ಇನ್ನೇಗಿಂತ. ಟೊಮೆಟೊ ಮತ್ತು ಬೀನ್ಸು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ರೇಟು. ಬೀನ್ಸ್ ಎಲ್ಲ 100 ರೂಪಾಯಿ, 80, 100 ಎಲ್ಲ ಉಂಟು. ಟೊಮೆಟೊ 80 ರೂಪಾಯಿ. ಶುಂಠಿ ಎಲ್ಲ ಸ್ವಲ್ಪ ಜಾಸ್ತಿ ಉಂಟು, 240 ಹೀಗೆಲ್ಲ ಮಾರ್ತೇವೆ ನಾವು. ಕಾಯಿ ಮೆಣಸು ಜಾಸ್ತಿ ಆಗಿದೆ. ಇಲ್ಲಿ 1 ವಾರ, ಅದು ವರ್ಷ ಸಹ ಆಗ್ತದೆ. ಹಾಂ, ಈ ಟೈಮಲ್ಲಿ ಆಗ್ತದೆ, ಜಾಸ್ತಿ ಆಗ್ತದೆ ಮಾಮೂಲಿ. ಈ ವರ್ಷ ಅಂತ ಹೇಳಿ ಅಲ್ಲ, ಎಲ್ಲ ವರ್ಷ ಜಾಸ್ತಿ ಆಗ್ತದೆ. ಬರ್ತಾರೆ, ಅಗತ್ಯ ಇದು ಕೊಂಡೋಗ್ಲೇಬೇಕಲ್ಲ, ಕೊಂಡೋಗ್ತಾರೆ. 1 kg ಕೊಂಡೋಗೋರು ಅರ್ಧ kg ಕೊಂಡೋಗ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡಿ ಕೊಂಡೋಗ್ತಾರೆ. ಕ್ವಾಂಟಿಟಿ ಕಡಿಮೆ ಕೊಂಡೋಗ್ತಾರೆ ಹಾಗೆ. ಎಷ್ಟು ದಿನ ಇದೇ ಥರ ಇರ್ಬೋದು, ಏನಾದರೂ ಐಡಿಯಾ ಉಂಟಾ ಈಗ? ಎಂತ ಹೇಳಿಲ್ಲ, ಐಡಿಯಾ 1 ವಾರ 2 ವಾರ ಎಲ್ಲ ಇರ್ತದೆ. ಇನ್ನೆಲ್ಲ ಮಳೆ ಎಲ್ಲ ಕಡಿಮೆ ಅಲ್ಲ ಈ ವರ್ಷ, ಮತ್ತು ಮಳೆ ಬಂದರೂ ಹಾಳಾಗ್ತದೆ ಬೆಳೆ ಫಸ್ಟಿದು. ಇನ್ನು ಹೊಸ ಇದೆಲ್ಲ ಬೆಳೆ ಬಂದ ಮೇಲೆ ರೇಟ್ ಕಡಿಮೆ ಆಗ್ತದೆ ಹಾಗೆ. ಹೊಸ ಬೆಳೆ ಬರಬೇಕು, ಬಂದರೆ ಕಡಿಮೆ ಆಗ್ತದೆ. ಈಗ ಇದ್ದದೊಮ್ಮೆಲ್ಲ ನಾಶ ಆಗ್ತದೆ ಮಳೆ ಬಂದರೆ, ಪುನಃ ಹೊಸ ಬೆಳೆ ಬಂದ ಕೂಡಲೇ ಕಡಿಮೆ ಆಗ್ತದೆ ರೇಟ್. ಓಕೆ ಸರ್, ಥ್ಯಾಂಕ್ ಯು. ಎಲ್ಲ ತರಕಾರಿಗಳು, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ತರಕಾರಿಗಳು ಅಗತ್ಯವಾಗಿ ಬೇಕು, ಹೀಗಾಗಿ ಎಷ್ಟು ಕಷ್ಟವಾದರೂ ಅದನ್ನು ಖರೀದಿಸಲೇಬೇಕು ಎನ್ನುವುದು ಗ್ರಾಹಕರ ಬೇಸರದ ಮಾತು. ರೇಟ್ ಜಾಸ್ತಿ ಉಂಟು ರೇಟ್. ನಮಗೆ ಟೊಮೆಟೊ ಅಂತ ಜಾಸ್ತಿ ಇಲ್ಲ, ನಾನು ಇತ್ತೆ 80 ರೂಪಾಯಿ. ಮತ್ತು ಆ ಬೀನ್ಸಿಗೂ 100 ರೂಪಾಯಿ, ನೆಕ್ಕೆ 80. ಈರುಳ್ಳಿ ಗೊತ್ತು ಚೆಂಗು ಅನ್ನ ಕೊಂಡು ಬಿಡಾತಿ ಕೊಂಡು ಹೋಗಿ ಕಳಿಸಿ ಬಂದು ಪಡದ ಓ ಕೊಡಪ್ಪ ಸಾಧಾರಣ ಯಾಕಂದ್ರೆ ಕೋರಿ ಮೀನು ಎಂಚ ಬರ್ತಾವ ಟೊಮೆ ಬಿಡ್ಬೋದು ತೊಗೊಂಡು ಅಂತ ಒಂತಂದೆ ಉಣ್ಣಪಣೆ ನಿಮ್ಮ ಜಾಸ್ತಿ ಉಣ್ಣು ಆಯ್ತಾ ಓಕೆ ಸರಿ. ಕಳೆದ ಕೆಲವು ದಿನಗಳಿಂದ ವಿವಿಧ ರಾಜ್ಯಗಳಲ್ಲಿ ಭಾರೀ ಮಳೆ ಪ್ರವಾಹ ಉಂಟಾಗಿದ್ದು, ಇದರಿಂದಾಗಿ ಟೊಮೆಟೊ ಬೆಳೆಗೆ ಹಾನಿಯಾಗಿದೆ ಮತ್ತು ಮಾರುಕಟ್ಟೆಗೆ ಅವುಗಳ ಪೂರೈಕೆಯಲ್ಲಿ ಕೊರತೆಯುಂಟಾಗಿದೆ ಎನ್ನುವುದು ವ್ಯಾಪಾರಿಗಳ ಅಭಿಪ್ರಾಯ. ಈ ನಡುವೆ ಟೊಮೆಟೊ, ಶುಂಠಿ ಸಹಿತ ಕೆಲ ತರಕಾರಿಗಳ ಬೆಲೆ ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಎಂಬ ಮಾಹಿತಿಯೂ ಇದೆ. ಆದರೆ ಆದಷ್ಟು ಬೇಗ ತರಕಾರಿ, ದಿನಬಳಕೆ ವಸ್ತುಗಳ ಬೆಲೆ ಇಳಿಮುಖವಾಗಲಿ ಅನ್ನೋದು ಗ್ರಾಹಕರ ಆಶಯವಾಗಿದೆ. ಸುಧಾಕರ್ ಪಡೀಲ್, ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.